ಕೆಇಆರ್ಸಿ ಆದೇಶದಂತೆ ಈ ತಿಂಗಳು ವಿದ್ಯುತ್ ದರ ಏರಿಕೆಯಾಗಿದ್ದು ಉಳ್ಳಾಲ ಬೈಲ್ನ ಮನೆಯೊಂದಕ್ಕೆ ಬರೋಬ್ಬರಿ 7 ಲಕ್ಷ ವಿದ್ಯುತ್ ಬಿಲ್ ಬಂದದನ್ನ ಕಂಡು ಮನೆ ಮಾಲೀಕ ಶಾಕ್ ಆಗಿದ್ದಾರೆ. ಉಳ್ಳಾಲ ಬೈಲ್ನ ಸದಾಶಿವ ಆಚಾರ್ಯ ಅವರ ಮನೆಗೆ ನಿನ್ನೆ ಬಂದ ಬಿಲ್ ರೀಡರ್ ಬರೋಬ್ಬರಿ 7,71,072 ಬಿಲ್ ಅನ್ನು ನೀಡಿ ತೆರಳಿದ್ದಾನಂತೆ. ಮನೆ ಮಂದಿ 7 ಲಕ್ಷ ಬಿಲ್ ನೋಡಿ ಹೌಹಾರಿದ್ದು ಬಿಲ್ ರೀಡಿಂಗ್ ಮಾಡಿದ ವ್ಯಕ್ತಿಯಲ್ಲಿ ವಿಚಾರಿಸಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಎಂದು ಮೆಸ್ಕಾಂ ಕಚೇರಿಗೆ ಹೋಗಿ ವಿಚಾರಿಸಿ ಎಂದು ಉಡಾಫೆಯ ಉತ್ತರವನ್ನ ನೀಡಿ ತೆರೆದನಂತೆ. ವಿದ್ಯುತ್ ಬಿಲ್ ರಿಸಿಪ್ಟ್ ಅಲ್ಲಿ 99,338 ಯೂನಿಟ್ ಖರ್ಚಾಗಿದ್ದು 7,71,072 ರೂಪಾಯಿ ಬಿಲ್ ಅನ್ನು ನಮೂದು ಮಾಡಲಾಗಿದೆ. ತಮಗೆ ಈ ಮೊದಲು 3,000ದಷ್ಟು ಮಾಸಿಕ ವಿದ್ಯುತ್ ಬಿಲ್ ಬರ್ತಾ ಇತ್ತು. ನಾವು ಪ್ರತಿ ತಿಂಗಳು ಬಿಲ್ ಅನ್ನ ಕಟ್ತೇವೆ. ಈ ತಿಂಗಳು ಬಂದ ಬಿಲ್ ಅನ್ನು ನೋಡಿ ಮನೆ ಮಂದಿಯೆಲ್ಲ ನಿಜಕ್ಕೂ ಶಾಕ್ ಆದೆವು ಎಂದು ಮನೆ ಮಾಲೀಕ ಸದಾಶಿವ ಆಚಾರ್ಯ ಹೇಳಿದ್ದಾರೆ. ಈ ಬಗ್ಗೆ ಹೆಡ್ಲೈನ್ ಕರ್ನಾಟಕ ಉಳ್ಳಾಲ ಉಪವಿಭಾಗ ಮೆಸ್ಕಾಂ ಕಚೇರಿಯ ಸಹಾಯಕ ನಿರ್ವಾಹಕ ಅಭಿಯಂತರ ದಯಾನಂದ ಅವರಲ್ಲಿ ವಿಚಾರಿಸಿದಾಗ ಏಜೆನ್ಸಿಗಳ ಮುಖಾಂತರ ಬಿಲ್ ಕಲೆಕ್ಷನ್ ಮಾಡಲಾಗ್ತಾ ಇದೆ. ಬಿಲ್ ರೀಡರ್ನ ಎಡವಟ್ಟಿನಿಂದ ತಪ್ಪಾಗಿ ವಿದ್ಯುತ್ ಬಿಲ್ ಮುದ್ರಣ ಆಗಿದೆ. ಬಿಲ್ಲಲ್ಲಿ ಲೋಪ ಕಂಡು ಬಂದ್ರೆ ಅದನ್ನ ಗ್ರಾಹಕರಿಗೆ ಕೊಡುವಂತಿಲ್ಲ. ತಕ್ಷಣವೇ ಸದಾಶಿವ ಆಚಾರ್ಯ ಅವರ ಮನೆ ಬಾಗಿಲಿಗೆ ಪರಿಷ್ಕೃತ ಬಿಲ್ ಅನ್ನು ತಲುಪಿಸುವುದಾಗಿ ಹೇಳಿದ್ದು, ಇನ್ನು ಮಧ್ಯಾಹ್ನದ ವೇಳೆ ಪರಿಷ್ಕೃತ 7,833 ರೂಪಾಯಿಗಳ ಬಿಲ್ ಆಚಾರ್ಯ ಅವರ ಮನೆ ತಲುಪಿದೆ. ಇಲ್ಲದೆ ಈ ತಿಂಗಳ ಪ್ರತಿ ತಿಂಗಳು ಕಟ್ತಾ ಇದ್ದೇವೆ ನಾವು. ಈ ತಿಂಗಳ ಬಿಲ್ ನಿನ್ನೆ ಬಂದದ್ದು. ನಿನ್ನೆ ಬಂದು 7,71,000 ಉಂಟು. ಅದಕ್ಕೆ ಯಾವುದಂತ ಅರ್ಥ ಇಲ್ಲ. ಅದಕ್ಕೆ ಎಂಥ ಮೀಟರ್ ರೀಡಿಂಗ್ ಮಾಡ್ತಾರೆ ಗೊತ್ತಿಲ್ಲ. ನಂಬರ್ ಅದೇ ಸೇಮ್. ನಾಳೆ ಡ್ಯೂ 19ಕ್ಕೆ ಡ್ಯೂ ಡೇಟ್ ಅಂತ 3,000 ಚಿಲ್ಲರೆ 3,000 ಚಿಲ್ಲರೆ ಬರ್ತಾಯಿತ್ತು. 3,000 ಕೂಡ ಬರ್ತಿತ್ತು. ಹಾಗೆ ಇದು ಓವರ್ ಬಂದು ಎಂಥದ್ದು ಗೊತ್ತಿಲ್ಲ. ಇದು ಮೆಸ್ಕಾಮ್ಗೆ ಹೋಗಲಿಲ್ಲ. ನಿನ್ನೆ ಮಗ ಕಂಪ್ಲೇಂಟ್ ಮಾಡಿದ್ದಾನೆ. ಕಂಪ್ಲೇಂಟ್ ತಗೊಳ್ಳಿದ್ದಾರೆ ಅವರು. ಬಿಲ್ ನೋಡಿ ಶಾಕಿ ಮತ್ತೊಂದು. ನಾನು ಅವರ ಬ್ರೀಡರನ್ನು ಕರೀತೇನೆ ಅವ ಸೀದಾ ಓದದ್ದೆ ಬರಲಿಲ್ಲ. ಮತ್ತೆ ಪಕ್ಕದ ಮನೆಯವರು ಎಲ್ಲ ಹೇಳಿದೆ ಎಲ್ಲ ಬಿಲ್ ಜಾಸ್ತಿ ಉಂಟು.